ಪ್ರಚಾರ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳಿಗೆ ಪುತ್ತೂರು ದಸರಾ ನಾಡಹಬ್ಬ ಸಮಿತಿಯಿಂದ ಆತ್ಮೀಯವಾದ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ಆತ್ಮೀಯ ಪತ್ರಕರ್ತ ಸ್ನೇಹಿತರೆ, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ 71ನೇ ದಸರಾ ನಾಡಹಬ್ಬ ಕಾರ್ಯಕ್ರಮ ತಾರೀಕು 22/9/2025ರಿಂದ 2/10/2025 ತನಕ ನಟರಾಜ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ನಮ್ಮೊಡನೆ ಕೈ ಜೋಡಿಸುವವರು ದೇವಸ್ಥಾನದ ಆಡಳಿತ ವರ್ಗ. ಪ್ರತಿ ವರ್ಷ ಸಹ ದೇವಸ್ಥಾನ ಮತ್ತು ನಾವು ದಸರಾ ನಾಡಹಬ್ಬ ಜಂಟಿಯಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಇಲ್ಲಿ ನಮ್ಮ ಅಧ್ಯಕ್ಷರು ವಾಟಾಡ್ಕ ಕೃಷ್ಣ ಭಟ್ರು ಇದ್ದಾರೆ, ನಾನು ಪುನಃ ಹೇಳಬೇಕಾಗಿಲ್ಲ. ಕಾರ್ಯದರ್ಶಿ ಜಯರಾಮ್ ಭಟ್ ಮತ್ತು ಉಪಾಧ್ಯಕ್ಷರು ಈಶ್ವರ ಚಂದ್ರ DN ಹಾಗೂ ನಾನು ಗೌರವಾಧ್ಯಕ್ಷ NK ಜಗನ್ನಿವಾಸರಾವ್. ನಾವು ಈ ವಿಚಾರವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ನಮಗೆ ನಿಮ್ಮ ತುಂಬು ಬೆಂಬಲ ಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಹಾಗೂ ಆ ಘಟನೆ ನಮ್ಮ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಪಂಜಗುಡ್ಡ ಈಶ್ವರ ಭಟ್ರು ಇದ್ದಾರೆ. ನಮ್ಮ ಅಧ್ಯಕ್ಷರು ಆ ಕಾರ್ಯಕ್ರಮದಲ್ಲಿ. ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ 7 ಗಂಟೆಯಿಂದ, ಪ್ರತಿ ದಿವಸ ಸಹ 7 ಗಂಟೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತೆ. 6ರಿಂದ 7 ಗಂಟೆವರೆಗೆ ನಾವು ಕೆಲವು ವಿಚಾರಗಳನ್ನು ಕೈಗೆತ್ತಿಕೊಂಡು ಅದರ ಬಗ್ಗೆ ಉಪನ್ಯಾಸಗಳನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಯಾಕೆಂತ ಹೇಳಿದ್ರೆ, ಜನರಿಗೆ ಒಳ್ಳೆ ವಿಚಾರಗಳು ತಿಳಿಬೇಕು, ಧರ್ಮದ ವಿಚಾರ ಅಥವಾ ಇತರ ವಿಚಾರಗಳು, ಸಾಮಾಜಿಕ ಚಿಂತನೆಗಳು ಮೂಡಬೇಕೆಂಬ ದೃಷ್ಟಿಯಿಂದ 1 ಗಂಟೆಯ ಕಾರ್ಯಕ್ರಮವನ್ನು ಸಾಂಸ್ಕೃತಿಕ ಕಾರ್ಯಕ್ರಮದೊಟ್ಟಿಗೆ ಅಳವಡಿಸಿಕೊಂಡು ಬಂದಿದ್ದೇವೆ. ಒಳ್ಳೊಳ್ಳೆಯ ಉಪನ್ಯಾಸಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದರಲ್ಲಿ ಕೆಲವು ಒಳ್ಳೆ ವಿಚಾರಗಳು, ಒಂದು ದಕ್ಷಿಣ ಕನ್ನಡದ ದೇವಸ್ಥಾನಗಳು ಬಹಳ ಮುಖ್ಯ. ಇದರ ಬಗ್ಗೆ ಶ್ರೀ ಪ್ರದೀಪ್ ಸಹಾಯಕರುಗಳು, ಸರ್ಕಾರಿ ಪ್ರೌಢಶಾಲೆ ಪುತ್ತಿರ ಬೆಳ್ತಂಗಡಿ, ಇವರು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಲಿದ್ದಾರೆ. ಹಾಗೂ 23/9/25ರಂದು ಶ್ರೀ ಭಾಸ್ಕರ್ ಬಾರ್ಯ ಇವರು ಮಾತಾಡಲಿಕ್ಕಿದ್ದಾರೆ. ಹಾಗೂ 26/9/2025ರಂದು ತುಳುನಾಡಿನ ಮಾರ್ನಮಿ, ಇದರ ಬಗ್ಗೆ ಶ್ರೀಮತಿ ವಿದ್ಯಾಶ್ರೀ S ತುಳುನಾಡು, ಇವರು ತುಳು ಲಿಪಿ ಶಿಕ್ಷಕಿ, ಮಾಜಿ ಸದಸ್ಯರು, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಇವರು ಈ ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕಿದ್ದಾರೆ. ಹಾಗೆ ಮಾನವೀಯ ಮೌಲ್ಯಗಳು, ಬಹಳ ಇವತ್ತು ನಮ್ಮ ಸಮಾಜದಲ್ಲಿ ಕಮ್ಮಿ ಆಗ್ತಿರುವ ವಿಚಾರವೇ ಇದು, ಮಾನವೀಯ ಮೌಲ್ಯಗಳು. ಇದರ ಬಗ್ಗೆ ಶ್ರೀಮತಿ ಹರಿನಾಕ್ಷಿ J ಶೆಟ್ಟಿ ವಕೀಲರು, ಇವರು ಮಾತಾಡಲಿಕ್ಕಿದ್ದಾರೆ. ಮತ್ತು ರಾಷ್ಟ್ರೀಯ ಸೇನಾದಳ ಒಂದು ಮಧುರ ಚಿಂತನೆ, ಇದರ ಬಗ್ಗೆ ಮೇಜರ್ MN ಚೆಟ್ಟಿಯಾರ್ ಇವರು ಮಾತಾಡಲಿಕ್ಕಿದ್ದಾರೆ. 30ರಂದು ಜಾಗತೀಕರಣ ಮತ್ತು ನಾವು ನೋಡ್ತಾ ಇದ್ದೇವೆ ಎಲ್ಲ ಕಡೆಯಲ್ಲಿ ಜಾಗತೀಕರಣ ಆಗ್ತಂತು. ದೇಶದ ಅಭಿವೃದ್ಧಿ ಆಗಬೇಕಾದ್ರೆ ಜಾಗತೀಕರಣ ಬಹಳ ಮುಖ್ಯ ಅಂತ ಹೇಳ್ತಾರೆ. ಇದರ ಬಗ್ಗೆ ಶ್ರೀ ಯತಿರಾಜ್ ಬೆರಾಜೆ ಉಪ ಪ್ರಾಂಶುಪಾಲರು, ಇವರು ಮಾತಾಡಲಿಕ್ಕಿದ್ದಾರೆ. 29/9/25ರಂದು ನಾವು ಪ್ರತಿ ಹೆತ್ತವರು ತಲೆಬಿಸಿ ಮಾಡೋದಿದ್ವಿ, ಮಕ್ಕಳ ಶಿಕ್ಷಣ ಹೇಗಿರಬೇಕು, ಇದರ ಬಗ್ಗೆ ಶ್ರೀ SJ ಕೃಷ್ಣ, ನಿವೃತ್ತ ಶಿಕ್ಷಣಾಧಿಕಾರಿ ನಮ್ಮವರೇ, ಅವರು ಮಾತಾಡಲಿಕ್ಕಿದ್ದಾರೆ. ಮತ್ತು 1/10/2025ರಂದು ನಾವು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ನಿಮಗೆಲ್ಲ ಗೊತ್ತಿದೆ, VS ಭಟ್ ಅರ್ಚಕರು, ದೇವಸ್ಥಾನದ ಅರ್ಚಕರು, ಸುಮಾರು ಒಂದು 30-35 ವರ್ಷದಿಂದ ಮೇಲ್ಪಟ್ಟವರು, ದುಡ್ದವರು ದೇವಸ್ಥಾನದಲ್ಲಿ, ಅವರಿಗೆ ನಾವು ಸನ್ಮಾನ ಮಾಡಲಿಕ್ಕಿದ್ದೇವೆ. ಅವತ್ತು ಈ ಸನ್ಮಾನ ಕಾರ್ಯಕ್ರಮವನ್ನು ಗೌರವಾಧ್ಯಕ್ಷರು ನೆರವೇರಿಸಿಕೊಡ್ಲಿಕ್ಕಿದ್ದಾರೆ. ಇದರ ಒಟ್ಟಿಗೆ ಪ್ರತಿನಿತ್ಯ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮ, ನಾನು ಹೇಳಬೇಕಾದ್ರೆ ಯಾವುದು, ಪ್ರತಿದಿನ ಒಳ್ಳೊಳ್ಳೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ. ಆದಷ್ಟು ಇಲ್ಲಿಯ ಕಲಾವಿದರುಗಳಿಗೆ ನಾವು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೇವೆ. ಯಾಕಂತೇಳಿ ನಮ್ಮ ಕಲಾವಿದರು ಬೆಳಿಬೇಕು, ಈ ವೇದಿಕೆಯನ್ನು ಉಪಯೋಗಿಸಿಕೊಂಡು ಅವರ ಕಲೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ನಾವು ಒಂದು ಅವಕಾಶವನ್ನು ಕೊಟ್ಟಿದ್ದೇವೆ. ಇದರಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೂಡ, ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಭಕ್ತಾದಿಗಳು ಮತ್ತು ಸಾಹಿತ್ಯ ಆಸಕ್ತ ಬಂದು ಭಾಗವಹಿಸಬೇಕು ಎಂದು ನಮ್ಮ ಕಳಕಳಿ ವಿನಂತಿ. ಇದನ್ನು ತಾವು ಪತ್ರಿಕೆಯ ಮೂಲಕ, ಪ್ರಚಾರದ ಮೂಲಕ ನಮಗೆ ಬೆಂಗಾವಲು ನೀಡಬೇಕು, ಹೆಚ್ಚು ಪ್ರಚಾರ ನೀಡಬೇಕು ಅಂತ ಕೇಳ್ಕೊಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ಬೇರೆ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು. ಮಾಡಲಿಕ್ಕೆ ಆಗಲಿಲ್ಲ, ಕೆಲವು ಸಮಸ್ಯೆಗಳಿಂದಾಗಿ ಅದು ನಿಂತು ಹೋಯಿತು. ಕಳೆದ ಸಲ 1 ವರ್ಷ ಮಾತ್ರ ನಿಂತು ಹೋಯಿತು, ಇಲ್ಲಂದ್ರೆ ಕಳೆದ ವರ್ಷ ಆಗಬೇಕಿತ್ತು.
ಹಲವು ಸಮಸ್ಯೆಗಳು ಬಂತು, ನಿಮಗೆಲ್ಲ ಗೊತ್ತಿರ್ಬೋದು ಅಲ್ಲಿ ಏನೇನು ಸಮಸ್ಯೆಗಳು. ಹಾಗೆ ನಮಗೆ ಅದನ್ನು ಮುಂದುವರಿಸಲಿಕ್ಕೆ ಅವತ್ತು ಆಗಲಿಲ್ಲ. ಇವತ್ತು ದೃಢ ನಿಲುವು ತಗೊಂಡಿದ್ದೇವೆ, ಇದನ್ನು ಈ ಸಲ ಮಾಡಲೇಬೇಕು, ನಾವು ಇಂಥದ್ದನ್ನು ಮುಂದುವರಿಸಬೇಕು ಅಂತೇಳಿ. ಅದಕ್ಕೆ ನಿಲ್ಲಿಕ್ಕೆ ಕೆಲವು ಕಾರಣಗಳಿದ್ದಂತಾಗಿ ನಿಂತೋಯ್ತಾರೆ ಕಳೆದೋಗಿ. ಇಲ್ಲ ಖರ್ಚು ವೆಚ್ಚಗಳು ಸ್ವಾಮಿ ಎಲ್ಲ ನಾವೇ ದುಡ್ಡು ಹಾಕಿ ಮಾಡುದು. ಇದರ ಸಮಿತಿಯ ಸದಸ್ಯರು ನೀವು ಲಿಸ್ಟ್ ನೋಡಿ, ಅದರಲ್ಲಿ ಹಿಂದೆ ಪ್ರತಿಯೊಬ್ಬರು ಪ್ರಯೋಜಕರಿದ್ದಾರೆ. ಅವರಿಂದಾಗಿ ಇದರಲ್ಲಿ ನಮಗೆ ಒಂದು ಕಾಫಿ ಊಟದ ವ್ಯವಸ್ಥೆ, ವೇದಿಕೆ, ಇದು ದೇವಸ್ಥಾನ ಒದಗಿಸಿಕೊಡ್ತಾರೆ. ಬಾಕಿ ಕಲಾವಿದರಿಗೆ ಕೊಡುವ ಸಂಭಾವನೆಗಳಾಗಲಿ ಮತ್ತೆ ಖರ್ಚು ವೆಚ್ಚಗಳಾಗಲಿ, ಸ್ಟೇಜ್ ಇದು ಮೈಕ್ ಅದು ಎಲ್ಲ ನಾವೇ ಮಾಡಿಕೊಳ್ಳಿ. ಡೈಲಿ ಖರ್ಚು ಉಂಟು. ಸಾಧಾರಣ ನಮಗೆ 1 ಲಕ್ಷದಿಂದ ಮೇಲೆ 2 ಲಕ್ಷದ ಹತ್ತಿರ ಬೇಕಾಗ್ತದೆ. ಸಂಭಾವನೆ ದೂರದಿಂದ ಬರುವವರಿಗೆ ನಾವು ಸಂಭಾವನೆ ಕೊಡಬೇಕು, ಕಾರ್ನ ಬಾಡಿಗೆ ಕೊಡಬೇಕಾಗ್ತದೆ. ಮತ್ತೆ ಸನ್ಮಾನಗಳ ಕಾರ್ಯಕ್ರಮಗಳು ಇದೆ, ಇದೆಲ್ಲ ಖರ್ಚನ್ನು ಸಹ ನಾವು ನೋಡ್ಕೊಳ್ಬೇಕಾಗ್ತದೆ. ಅದಕ್ಕೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಇದಕ್ಕೆ ಸರ್ಕಾರದ 1 ಪೈಸೆ ಅನುದಾನ ಇಲ್ಲ. ಇದು ನಮ್ಮ ದುಡ್ಡಿನಿಂದ ನಾವು ನಡೆಸುವಂತ ಕಾರ್ಯಕ್ರಮ. ದಸರಾ ನಾಟಕ ಊರಿನವರು ಸೇರಿ ನಾವು ಶಿವರಾಮ್ ಕಾರಂತರು ಪ್ರಾರಂಭಿಸಿದ್ದು ಸುಡಿಗೆ ನೆಲ್ಲಿಗಟ್ಟೆಯಲ್ಲಿ ಮಾಡಿದ್ದರು. ನೆಲ್ಲಿಗಟ್ಟೆಯಲ್ಲಿ ಇತ್ತು, ಅದು ಮತ್ತೆ ದೊಡ್ಡದು ಆಗ್ತಾ ಅದು ಲಾಸ್ಟ್ಗೆ ಮಾತೋಬಾರ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರಾರಂಭ ಆಯ್ತದೆ. ಸದಾಶಿವ ರಾವ್ ಅವರಿರುವಾಗ ಅವರು ಅದಕ್ಕೆ ಅವಕಾಶ ಮಾಡಿದ್ದಾರೆ. ಅದ ನಂತರ ಮಧ್ಯದಲ್ಲಿ ಅದು ದೇವಸ್ಥಾನದಿಂದ ಹೊರಗೆ ಬಂದು ಇಲ್ಲಿ ಟೌನ್ ಬ್ಯಾಂಕಿನಲ್ಲಿ ಆಗ್ತಾ ಇತ್ತು. ಆ ನಂತರ ನಾನು ಆಡಳಿತ ಮುಕ್ತೇಶ್ವರವಾಗ ಪುನಃ ಅವರಿಗೆ ಆಮಂತ್ರಣ ಕೊಟ್ಟೆ, ಇಲ್ಲ ದೇವಸ್ಥಾನದಲ್ಲಿ ಆಗಬೇಕು, ನಾವು ಸಹ ಇದರ ಪಾರ್ಟ್ ಆಗ್ತೇವೆ, ಯಾಕಂದ್ರೆ ನಮ್ಮದು ಸಹ ಜವಾಬ್ದಾರಿ ಉಂಟು. ದೇವಸ್ಥಾನಕ್ಕೂ ಇದು ಪೂಜೆ ವಿನಿಯೋಗಕ್ಕೆ ಮಾತ್ರ ಅಲ್ಲ, ಸಾಂಸ್ಕೃತಿಕ ಬೆಳವಣಿಗೆಗೆ ಕೂಡ ಅದು ಪೂರಕವಾಗಿರ್ಬೇಕು ದೇವಸ್ಥಾನಗಳು ಎಂಬ ದೃಷ್ಟಿಯಲ್ಲಿ ನನ್ನ ಟೈಮಿನಿಂದ ನಂತರ ಪುನಃ ಶುರು ಆಯಿತು. ಇಲ್ಲಿಗೆ 94 ಅಂದಾಜು. ಆ ನಂತರ ನಿರಂತರ ಈಗ ದೇವಸ್ಥಾನದೊಟ್ಟಿಗೆ ಆಗ್ತಾ ಉಂಟು. ದೇವಸ್ಥಾನ ಕೂಡ ನಮಗೆ ಸಹಾಯ ಕೊಡ್ತಾರೆ. ಆಡಳಿತ ಮಂಡಳಿ ಯಾವುದು ಚೇಂಜ್ ಆದ್ರೆ ಸಹ ಇದರಲ್ಲಿ ಏನು ಎಲ್ಲರೂ ಸಹಕಾರ ಕೊಡ್ತಾರೆ. ಸನ್ಮಾನ ಈ ಸಲ ನಾವು ಅದರಲ್ಲಿ ನಾರ್ಮ್ಸ್ ಇಟ್ಟುಕೊಂಡಿದ್ದೇವೆ. ಸನ್ಮಾನ ಮಾಡುವುದಾದ್ರೆ ಯಾರಿಗೆ ಮಾಡಬೇಕು ಅಂತೇಳಿ, ಒಂದು ಸಮಾಜ ಸೇವೆ ಮಾಡುವವರಿಗೆ ಅವರಿಗೆ ಮಾಡಿದ್ದೇವೆ. ಮತ್ತೆ ಸಾಹಿತ್ಯ ಕಲೆಯಲ್ಲಿ ಇರುವವರಿಗೆ ಸಹ ನಾವು ಮಾಡಿದ್ದೇವೆ. ಈ ಸಲ ಅರ್ಚಕರಿಗೆ, ಯಾಕೆ ಅವರು ನಿವೃತ್ತಿ ಆಗಿದೆ, ನಿವೃತ್ತಿ ಅಂಚಿನಲ್ಲಿದ್ದಾರೆ. ಇವತ್ತು ಸುಪ್ರೀಂ ಕೋರ್ಟ್ನ ಆದೇಶದ ಕಾರಣ ಮುಂದುವರಿತಾ ಇದ್ದಾರೆ. ಇಲ್ಲಾಂದ್ರೆ ಅವರ ನಿವೃತ್ತಿ ಅವಧಿ ಆಯಿತು. ಇಷ್ಟು ವರ್ಷ ಸೇವೆ ಮಾಡಿದ್ದಾರೆ. ನಾವು ಯಾರು ಅವರನ್ನು ಗುರುತಿಸುವುದಿಲ್ಲ, ಅರ್ಚಕರನ್ನು ಅವರನ್ನು ಸಹ ಗುರುತಿಸಬೇಕಾಗ್ತದೆ. ಆದ್ದರಿಂದ ಈ ದೃಷ್ಟಿಯಲ್ಲಿ ನಾವು ಆಡಳಿತ ಮಂಡಳಿ ಸಾಮೂಹಿಕವಾಗಿ ಒಂದು ನಿರ್ಣಯ ಮಾಡಿದರೆ ಈ ಸಲ ಅರ್ಚಕರಿಗೆ, ದೇವಸ್ಥಾನದ ಅರ್ಚಕರಿಗೆ US ಭಟ್ರಿಗೆ ಮಾಡಬೇಕು ಅಂತ. ಅರ್ಧ ವ್ಯಕ್ತಿ ಅವರು ಕೂಡ ಯಾವುದೇ ರಾಜಕೀಯದಲ್ಲಿ ಇಲ್ಲ, ಅವರ ಆಯ್ತು, ಅವರ ಕೆಲಸ ಆಯ್ತು ಓಡುದು, ದೇವರ ಕೆಲಸವನ್ನು ಶ್ರದ್ಧೆಯಿಂದ ಮಾಡ್ತಾರೆ, ಅದು ಬಹಳ ಮುಖ್ಯ. ಆದ್ದರಿಂದ ಅವರು ಅರ್ಹ ವ್ಯಕ್ತಿ ಅಂತೇಳಿ ನಾವು ಇದು ಮಾಡಿ ಅವರನ್ನು ಸನ್ಮಾನ ಮಾಡ್ತೇವೆ. ಕಳೆದ ಹಲವು ವರ್ಷಗಳಿಂದ ಒಂದೊಂದು ವಿಭಾಗದಿಂದ ಮಾಡ್ತಾ ಇದ್ದೇವೆ. ಈ ಸಲ 10 ದಿವಸ ಬರ್ತಾರೆ. ಅದು ಏನಂತ ಯಕ್ಷ ಇವ್ರದ್ದು ಅವರು ಸೇರಿ 2ನೇ ತಾರೀಕಿಗೆ ಸೇರಿ ಒಟ್ಟಿಗೆ ಹಾಕಿದೆ. ಅಂದ್ರೆ ನಮ್ಮದು 10 ದಿವಸ, 11ನೇ ದಿವಸ ಯಕ್ಷ ತಾಳಮದ್ದಲೆ ಅಂತ ಉಂಟು. ಹಣಬದ್ದಲ್ಲ, ಅದು ಸಪರೇಟ್ ಅವರೇ ಅವರು ಶಾಸ್ತ್ರೀತ್ರ ನಮ್ಮ ಕೋಶಾಧಿಕಾರಿ. ಆದ್ರೆ ಒಂದು ದಿನ ಅವರಿಗೆ ಬಿಟ್ಟು ಕೊಟ್ಟಿದ್ದಾರೆ. ಇದರಲ್ಲಿ ಆಮಂತ್ರಣದಲ್ಲಿ ಉಂಟು, ಅವರ ಹೆಸರು ಒಟ್ಟಿಗೆ ಉಂಟು ನೋಡಿ. 2025 ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮ ರಸಿಕರತ್ನ ವಿಟ್ಲ ಜೋಶಿ ಯಕ್ಷಗಾನ ತಾಳಮದ್ದಲೆ ಪ್ರತಿ ವರ್ಷ ಗಾಂಧಿ ಜಯಂತಿಗೆ ಮಾಡುದು. ಅದು ಮಧ್ಯದಲ್ಲಿ ಒಂದು ಸರಿಯಾಗ್ತದೆ. ಯಾವುದು ನಮ್ದು ಮೆರವಣಿಗೆ ಶಾರದಾ ಭಜನೆ ಮಂಡಳಿ, ಅದು ಶಾರದಾ ಭಜನೆ ಮಂಡಳದ ಮೆರವಣಿಗೆ. ನಮಗೆ ಮತ್ತೆ ಅದಕ್ಕೆ ಸಂಬಂಧ ಇಲ್ಲ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.